ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 16ರಲ್ಲಿರುವ ಇಟ್ಟಿಗೆ ತಾವರೆಕೆರೆ ದಂಡೆಯಲ್ಲಿ ದೊಡ್ಡ ರಂಧ್ರ ಬಿದ್ದು ನೀರು ಸೋರಿಕೆಯಾಗುತ್ತಿದೆ. ಮುಂಜಾಗ್ರತೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. 22 ಎಕರೆ ವಿಸ್ತೀರ್ಣವುಳ್ಳ ತಾವರೆಕೆರೆ ಈ ವರ್ಷ ಜುಲೈನಲ್ಲಿ ಬಿದ್ದ ಸತತ ಮಳೆಯಿಂದ ತುಂಬಿ ಹರಿದು ಕೂಡಿ ಬಿದ್ದಿದೆ. ಕಳೆದ 6 ವರ್ಷಗಳ ಹಿಂದೆ ಕೆರೆದಂಡೆಯ ಮಧ್ಯಭಾಗದಲ್ಲಿ ರಂಧ್ರ ಬಿದ್ದಿತ್ತು. ನೀರು ಸೋರಿಕೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯ ಕೃಷಿಕರು ತಾತ್ಕಾಲಿಕವಾಗಿ ಮಣ್ಣು ಹಾಕಿ ದುರಸ್ತಿ ಮಾಡಿದರು. ಜಿಲ್ಲಾಡಳಿತ ಇದರಿಂದ ಆಗುವಂತಹ ಗಂಭೀರ ಸಮಸ್ಯೆಯನ್ನು ಪರಿಗಣಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಧ್ಯ ದಂಡೆಯಲ್ಲಿ ಹುಗುಳು ಬಿದ್ದು ಅಂದರೆ ರಂಧ್ರ ಬಿದ್ದು ನೀರು ಹೋಗ್ತಾ ಇದೆ. ಅದು ಹಿಂದೆ ಈ ಕೆರೆ ಮಾಡಬೇಕಾದ್ರೆ ಬಿದಿರು ಹಿಂಡ್ಲು ಹಾಗೂ ಮರದ ಬಡ್ಡೆ ಕಡ್ದಿದ ಮೇಲೆ ಮಣ್ಣು ಹಾಕಲಾಗಿ ಆ ಬೇರುಗಳೆಲ್ಲ ಈಗ ಶಿಥಿಲಗೊಂಡು ಅದರೊಳಗೆ ರಂಧ್ರ ಬಿದ್ದು ನೀರು ಪಾಸಾಗ್ತಾ ಇದೆ. ಕಳೆದ 4 ವರ್ಷದಿಂದ ಪಂಚಾಯತಿಯವರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಅಂತ ಮಾಡಿದರು. ಆದರೆ ದುರಸ್ತಿ ಮಾಡಿ ಸರಿಯಾಗಿಲ್ಲ. ಅದರ ಪಕ್ಕದಲ್ಲೇ ಮತ್ತೆ ಪುನಃ ಹೋಗಿ ನೀರು ಸೋರಿ ಹೋಗ್ತಾ ಇದೆ. ಅದು ಒಂದು